ನಿನ್ನೆ ಸಂಜೆ ವೇಳೆಗೆ ಕಾರ್ಯಕರ್ತನೊಬ್ಬನ ಕೊಲೆ ನಡೆದಿದ್ದು ಈವರೆಗೆ ಯಾವುದೇ ಬಿಜೆಪಿ ಶಾಸಕ ಸ್ಥಳಕ್ಕೆ ಬಾರದಿರುವುದಕ್ಕೆ ಸಂಘ ಪರಿವಾರದ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದುವ ಹಿಂದುತ್ವ ಎಂಚಿನ ಹಿಂದುತ್ವ ಪಾಪದಾಯಿ ಸೈತಂಡ ಏರ್ಲಾ ಇಜ್ಜಿ ಅಂತ ತುಳುವಿನಲ್ಲಿ ಬಿಜೆಪಿ ಮುಖಂಡರ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ ಕುಟುಂಬಸ್ಥರು ಈವರೆಗೆ ಸ್ಥಳಕ್ಕೆ ಬಾರದೆ ನಮ್ಮನ್ನ ಮಂಗ ಮಾಡೋದೇ ಅವರ ಕೆಲಸವಾಗಿದೆ. ಕೊಲೆ ನಡೆದು 12 ಗಂಟೆ ಕಳೆದರೂ ಕೂಡ ಸ್ಥಳಕ್ಕೆ ಯಾರೊಬ್ಬ ಶಾಸಕರು ಕೂಡ ಬರಲಿಲ್ಲ ಅಂತ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ದಕ್ಷಿಣ ಕನ್ನಡ ಉಸ್ತುವಾರಿ ಸುನಿಲ್ ಕುಮಾರ್, ಸ್ಥಳೀಯ ಶಾಸಕರು ಎಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇದ್ದಾರೆ. ಇನ್ನು ಮಧ್ಯಾಹ್ನದ ವೇಳೆ ವಿಮಾನದ ಮೂಲಕ ಮಂಗಳೂರಿಗೆ ಬಂದಿಳಿಯಲಿದ್ದಾರೆ ಅಂತ ತಿಳಿದು ಬರ್ತಿದೆ. ಜಯಕಾರ ಬಾಡಿಯರವಲ್ಲಿ ಜಯಕಾರ ಬಾಡಿಯರವಲ್ಲಿ ಡೆಡ್ ಬಾಡಿ ಮಾಡಪ್ಪ ಪೂಜಾ